ನನಗೆ ಗೊತ್ತಿಲ್ಲ, ನೀವು ಬೆಂಗಳೂರಿಗೆ ಹೋಗಿ ಅಬ್ರಗುಂಡಿಗೆ ಹೋಗಿ ಅದು ವಿಷಯ ಗೊತ್ತಿಲ್ಲ. ಈಗ ನಾವು ಇವತ್ತು ಪ್ರತಿಭಟನೆ ಮಾಡಿ ನಿಮ್ಗೆ ಮನವಿ ಕೊಡ್ತೇವೆ ಅಂತ ಗೊತ್ತುಂಟಾ ಇಲ್ವಾ? ಪೂಂಜನ ಅಂತ ಮಾತ್ರ ನಿಮ್ಗೆ ನೆನಪಿಲ್ವಾ? ನಮ್ದು ಯಾವ್ದು ನೆನಪಿಲ್ವಾ? ಹೇಳು, ಯಾಕೆ ಹೋಗಿದ್ದಾರು? ಉತ್ತರಗೊಳ್ಳಿ. ತಹಶೀಲ್ದಾರರು ಯಾಕೆ ಮಂಗಳೂರಿಗೆ ಹೋದ್ರು? ನಾವು ಬರ್ತೇವೆ ಅಂತ ಹೇಳುವಾಗ ಏನು ನಮ್ಗೆ ಗೌರವ ಕೊಡ್ಲಿಕ್ಕಿಲ್ವಾ? ಬಿಜೆಪಿ ಸರ್ಕಾರ ಮಾತ್ರ ನಿಮ್ಗೆ ಗೌರವ ಕೊಡುವಂತವ್ರ? ಕಾಂಗ್ರೆಸ್ ಸರ್ಕಾರ ಗೌರವ ಕೊಡಲಿಲ್ಲ. ಎಲ್ಲಿದ್ದಾರೆ ಅವರು? ಫೋನ್ ಮಾಡಿ ಕೊಡಿ, ನಾನು ಮಾತಾಡ್ತೇನೆ. ಏನು ತಹಶೀಲ್ದಾರ್ ಜವಾಬ್ದಾರಿ ಇದೆ, ಅವ್ರು ನಿಲ್ಬೇಕಿಲ್ಲಿ. ಅವರು ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದಾಗ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ. ಹಲೋ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲಿ ಹೋಗಿದ್ದೀರಿ ನೀವು? ನಿಮಗೆ ಅದೆಲ್ಲ ಇರಲಿ, ಇಲ್ಲಿ ನಾವು ಇಲ್ಲಿ ಪ್ರತಿಭಟನೆ ಮಾಡಿ ನಿಮ್ಗೆ ಮನವಿ ಕೊಡ್ತೇವೆ ಅಂತ ಗೊತ್ತಿದೆಯೋ ಅಲ್ವೋ? ನನಗೆ ಗೊತ್ತಿಲ್ಲ, ನೀವು ಬೆಂಗಳೂರಿಗೆ ಹೋಗಿ ಅಬ್ರಗುಂಡಿಗೆ ಹೋಗಿ ಅದು ವಿಷಯ ಗೊತ್ತಿಲ್ಲ. ಈಗ ನಾವು ಇವತ್ತು ಪ್ರತಿಭಟನೆ ಮಾಡಿ ನಿಮ್ಗೆ ಮನವಿ ಕೊಡ್ತೇವೆ ಅಂತ ಗೊತ್ತುಂಟಾ ಇಲ್ವಾ? ಏನು ಪೂಂಜನ ಅಂತ ಮಾತ್ರ ನಿಮ್ಗೆ ನೆನಪಿಲ್ವಾ? ನಮ್ದು ಯಾವ್ದು ನೆನಪಿಲ್ವಾ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಗೊತ್ತಿಲ್ಲ ನಿಮಗೆ? ಅಲ್ಲ, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಭಾವಿಸ್ತೀರಾ? ಗೌರವ ಕೊಡ್ಲಿಕ್ಕೆ ಕಲೀರಿ ತಹಶೀಲ್ದಾರ್ರೆ. ನೀವು ಗೌರವ ನನಗೆ ಕೊಟ್ಟರೆ ನಾನು ನಿಮ್ಗೆ ಗೌರವ ಕೊಡ್ತೇನೆ. ಕಾಂಗ್ರೆಸ್ನವರು ಹಾಗೇನೆ, ನೀವು ಕಾಂಗ್ರೆಸ್ನವರಿಗೆ ಗೌರವ ಕೊಟ್ಟರೆ ಕಾಂಗ್ರೆಸ್ನವರು ನಿಮಗೆ ಗೌರವ ಕೊಡ್ತಾರೆ. ಇಲ್ಲದ್ರೆ ಗೌರವ ನಾವು ಯಾರು ನಿಮ್ಗೆ ಕೊಡೋದಿಲ್ಲ. ಸ್ವಲ್ಪ ತಿಳ್ಕೊಳ್ಳಿ. ನೀವಿಲ್ಲಿ ಇಲ್ಲದ್ದು ತಪ್ಪು ನಿಮ್ಮದು. ಕಾಂಗ್ರೆಸ್ಗೆ ಮಾಡಿದಂಥ ಅನ್ಯಾಯಕ್ಕೆ, ನಮ್ಮ ಸರ್ಕಾರಕ್ಕೆ ಮಾಡಿದಂಥ ಅನ್ಯಾಯ. ನೀವು ಒಬ್ಬ ಎಂಥ ಅಧಿಕಾರಿ? ನೀವು ದಂಡಾಧಿಕಾರಿ ಅಲ್ವಾ? ನೀವು ದಂಡಾಧಿಕಾರಿ. ಅದರಲ್ಲಿ ಇದ ಮಾಡೋದು ನೀವು. ಬಟ್ ಇನ್ನು ಮುಂದೆ ಹ್ಯಾಕ್ ಮಾಡಬೇಡಿ ತಹಶೀಲ್ದಾರ್ರೆ. ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಮನವಿಯನ್ನು ಕೇಳಿ ನೀವು ಮಾತಾಡಲಿ, ನಾನು ಕೇಳೋದಿಲ್ಲ. ನಾನು ಹೇಳಿದ್ದನ್ನು ಮಾತ್ರ ಕೇಳಬೇಕು. ಹಾಂ, ನಾವು ಮನವಿಯನ್ನು ಕೊಡ್ತೇವೆ. ಎಲ್ಲಿಗೆ ಅದನ್ನು ಮುಟ್ಟಿಸಿ, ಎಲ್ಲಿ ಅದು ಕಸದ ಗುಂಡಿಗೆ ಹಾಕಬೇಡಿ. ಇಲ್ಲಿ ನಿಮ್ಮ ಈಗ ಸ್ವಲ್ಪ ಕ್ಲೀನ್ ಆಗಿದೆ ಅಲ್ಲ ತಾಲೂಕು ಆಫೀಸ್. ನಾನು ಬರುವ ವಾರದಲ್ಲಿ ಶುರು ಮಾಡ್ತೇನೆ ನಿಮ್ಮ ತಾಲೂಕು ಆಫೀಸ್ಗೆ ಹೋಗ್ಲಿಕ್ಕೆ. ಸ್ವಲ್ಪ ಕ್ಲೀನ್ ಮಾಡಿಡಿ. ಯಾರೆಲ್ಲ ಏಜೆಂಟ್ಗಳಿದ್ದಾರೋ ಹೊರಗೆ ಹಾಕದಿದ್ದರೆ ನಿಮಗೆ ನೆಮ್ಮದಿಯಲ್ಲಿ ಕೊಡಲಿಕ್ಕೆ ನಾನು ಬಿಡೋದಿಲ್ಲ. ನಮಸ್ಕಾರ. ಸರ್ಕಾರದ ವಿರುದ್ಧ ಇವತ್ತು ವಿಶೇಷವಾಗಿ ಒಂದು ಪ್ರತಿಭಟನೆ ಮಾಡಿದ್ರಿ, ಇದರ ಬಗ್ಗೆ ಏನು ಹೇಳಿದ್ರಿ? ಈಗಾಗಲೇ ನಾವು ಬಸ್ ಸ್ಟ್ಯಾಂಡ್ನಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ. ಇಲ್ಲಿ ಪುನಃ ಅದನ್ನು ಪ್ರಸ್ತಾಪ ಮಾಡೋದು ಬೇಡ ಅಂತ ನಾವು ಮಾಡಲಿಲ್ಲ. ಈಗ ನಾವು ಅನೇಕ ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತ ಹೇಳುವಂಥ ವಿಚಾರ ನಾವು ಚುನಾವಣೆ ಸಂದರ್ಭದಲ್ಲಿ ಹೇಳಿ ಒಂದೊಂದನ್ನೇ ಜಾರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗ ಒಂದು ಶಕ್ತಿ ಯೋಜನೆ ಅದು ಜಾರಿಯಾಗಿದೆ. ಈಗ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವತ್ತಿನಿಂದ ಪ್ರಾರಂಭ ಆಗ್ತದೆ. ನೀವು ಕೇಳಿದ್ದು ಅಕ್ಕಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಹಣವನ್ನು ಕೊಟ್ಟು ಅಕ್ಕಿಯನ್ನು ಖರೀದಿ ಮಾಡ್ತೇವೆ ಅಂತ ಹೇಳುವಂಥ ವಿನಂತಿ ಪತ್ರವನ್ನು ಕಳಿಸಿದ್ದೇವೆ. ಪ್ರಾರಂಭದಲ್ಲಿ ಆಹಾರ ನಿಗಮದವರು ಅಕ್ಕಿ ಕೊಡ್ತೇವೆ ಅಂತ ಒಪ್ಪಿದ್ದು. 2-3 ದಿವಸದೊಳಗೆ ಮೋದಿಯವರ ಸೂಚನೆ ಪ್ರಕಾರ ಅಕ್ಕಿ ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿ, ಅಕ್ಕಿ ಕೊಡ್ತೇವೆ ಅಂತ ಹೇಳಿದರೆ ಅಲ್ಲಿ ಅಕ್ಕಿ ಇದ್ದರೆ ಕೊಡೋದಾ ಇಲ್ಲದಿದ್ದರೆ ಕೊಡ್ತಾರೆ. ಅಕ್ಕಿಯಲ್ಲಿ ದಾಸ್ತಾನು ಇದೆ, ಆದ್ದರಿಂದ ಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಮೋದಿ ಸೂಚನೆ ಕೊಟ್ಟರು ಕೊಡಬೇಡಿ ಅಂತ ಹೇಳಿದ ಕೂಡಲೇ ಅಕ್ಕಿ ಇಲ್ಲ, ಮುಗಿದಿದೆ ಅಂತೇಳಿ. ಇದು ರಾಜಕೀಯ. ಕೇಂದ್ರ ಸರ್ಕಾರ ರಾಜಕೀಯವನ್ನು ಮಾಡಿ ಏನು ಬಡವರಿಗೆ ನಾವು ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ 10 kg, ಅದನ್ನು ಕೊಡಿಸಬಾರ್ದು, ಅದನ್ನು ನಿಲ್ಲಿಸಬೇಕು ಅಂತ ಹೇಳುವಂಥ ಇರಾದೆಯನ್ನು ಹೊಂದಿದೆ BJP ಸರ್ಕಾರ. ಏನೇ ಕಷ್ಟ ಕೊಟ್ಟರು, ಏನೇ ಮಾಡಿದರು, ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡದಿದ್ದರೂ ಕೂಡ ಮಾನ್ಯ ಸಿದ್ದರಾಮಯ್ಯವರು, ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿಗಳು, ಇವರಿಬ್ಬರು ಸೇರಿ ನಮ್ಮ ರಾಜ್ಯದ ಬಡವರಿಗೆ ಅಕ್ಕಿಯನ್ನು ಕೊಡುವಂಥ ನಿರ್ಧಾರ ತಗೊಂಡಿದ್ದಾರೆ. ನಾವು ಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮೋದಿ ಬಿಡಿ, ಇವರಿಂದ ಮೇಲಿನ ಯಾರೆಲ್ಲ ನಾಯಕರಿದ್ದಾರೆ ಈ ಕಾಂಗ್ರೆಸ್ಸನ್ನು ವಿರೋಧ ಮಾಡಿ ನಾವು ಏನು ಮಾಡ್ತೇವೆ ಅಂತ ಹೇಳುವಂಥ ಭಾವನೆ ಇದ್ದರೆ
ಅದನ್ನು ಕಟ್ಟಿಡಲಿ. ಇನ್ನು ಮುಂದೆ ಕಾಂಗ್ರೆಸ್ಸನ್ನು ಎದುರಿಸುವಂಥ ಶಕ್ತಿ ನಮ್ಮ BJP ಇಲ್ಲ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಎಲ್ಲ ಅವರ ಶಕ್ತಿಯನ್ನು ಎದುರಿಸುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಆ ಶಕ್ತಿಯಿಂದಾಗಿ ನಾವು ಅವರನ್ನೆಲ್ಲ ಆ ಪಕ್ಷವನ್ನು ಎದುರಿಸ್ತೇವೆ. ಬಡವರಿಗೆ ಎಲ್ಲ ರೀತಿಯ ನ್ಯಾಯವನ್ನು ಕೊಟ್ಟು 5 ಗ್ಯಾರಂಟಿಗಳನ್ನು ಸಕಾಲದಲ್ಲಿ ನಾವು ಜಾರಿ ಮಾಡ್ತೇವೆ. ಆ ಮೂಲಕ ಬಡವರ ಪ್ರೀತಿ ವಿಶ್ವಾಸಕ್ಕೆ ನಾವು ಬದ್ಧರಾಗ್ತೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ.